ಧರ್ಮಸ್ಥಳ ಧರ್ಮಸ್ಥಳ ಧರ್ಮಸ್ಥಳ. ಹೌದು, ಇವತ್ತು ಪ್ರತಿಯೊಬ್ಬ ಕನ್ನಡಿಗನ ಫೋಕಸ್ಸು ಧರ್ಮಸ್ಥಳದ ಮೇಲೆ ಇದೆ. ಎಲ್ಲರೂ ಧರ್ಮಸ್ಥಳವನ್ನು ತುಂಬ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಇದ್ದಾರೆ. ಯಾಕಂದರೆ ಅಲ್ಲಿ ನಡೆಯುತ್ತಿರುವ ಘಟನೆಗಳ ಬಗ್ಗೆ ಕ್ಷಣ ಕ್ಷಣಕ್ಕೂ ಅಲ್ಲಿ ಏನು ನಡೀತಾ ಇದೆ, ಏನಾಗ್ತಾ ಇದೆ ಅನ್ನೋದು ಪ್ರತಿಯೊಬ್ಬರು ನಿಜಕ್ಕೂ ಕುತೂಹಲವಾಗಿ ಕಾಯ್ತಾ ಇದ್ದಾರೆ ಅಂದರೆ ತಪ್ಪಾಗಲಾರ್ದು. ಧರ್ಮಸ್ಥಳದ ಪ್ರಕರಣ ಬಗ್ಗೆ ಅನಾಮಿಕ ದೂರಿನ ಹಿನ್ನೆಲೆಯಲ್ಲಿ ನಿಮಗೆಲ್ಲ ಗೊತ್ತಿರುವ ಹಾಗೆ SIT ಕಳೆದ ಒಂದು ವಾರದಿಂದ ನಿರಂತರವಾದಂತಹ ಕಾರ್ಯಾಚರಣೆಯನ್ನು ಮಾಡ್ತಾನೆ ಇದೆ. ಭೂಮಿ ಅಗೆದು ಕಳೆ ಬರಹ ಹುಡುಕುವ ಕಾರ್ಯ ಈಗ ಬರೋಬ್ಬರಿ 2 ದಿನ ಪೂರ್ಣಗೊಂಡಿದೆ. ನಿಮಗೆ ಗೊತ್ತಿರುವ ಹಾಗೆ ಸೋಮವಾರ ಮೊದಲನೇದಾಗಿ ನಡೆದಿತ್ತು, ಮತ್ತು ಮಂಗಳವಾರ ಕೂಡ ನಡೆಯಿತು. ಇದಕ್ಕಿಂತ ಮೊದಲು ಇವರು 13 ಕಡೆ ಮಾರ್ಕಿಂಗ್ಗಳನ್ನು ಮಾಡಿರೋ ವಿಷಯ ಕೂಡ ನಿಮಗೆ ಗೊತ್ತು ಸ್ನೇಹಿತರೆ. ಆದರೆ 2 ದಿವಸ 5 ಕಡೆ ಏನಾಗಿದೆ ಅಂದರೆ ನೆಲವನ್ನು ಭೂಮಿಯನ್ನು ಅಗೆದಿದ್ದಾರೆ. ಆದರೆ ಎಲ್ಲೂ ಕೂಡ ಯಾವುದೇ ಒಂದು ಪೀಸ್ ಅಸ್ಥಿ ಪಂಜರ ಕೂಡ ಸಿಕ್ಕಿಲ್ಲ. ನಾನು ಕೆಲವೊಂದು ಕಡೆ ಇತ್ತೀಚೆಗೆ ಕೆಲವೊಂದು ಕಮೆಂಟ್ಸ್ಗಳನ್ನ ಓದ್ತಾ ಇದ್ದೆ ಸ್ನೇಹಿತರೆ. ಈ ಒಂದು ವಿಡಿಯೋಗೆ ಸಂಬಂಧಪಟ್ಟಂತೆ ಹಲವಾರು ಜನ ವಿಡಿಯೋ ಮಾಡಿದ್ದಾರೆ. ಆ ವಿಡಿಯೋ ಮಾಡಿದ್ದಕ್ಕೆ ಕೆಲವರು ಕಮೆಂಟ್ಸ್ ಕೂಡ ಕೊಟ್ಟಿದ್ದಾರೆ. ಅದರಲ್ಲಿ ನನಗೆ ತುಂಬಾ ವಿಚಿತ್ರ ಅನಿಸಿರೋ ಒಂದು ಕಮೆಂಟ್ ಇದೆ, ಈ ರೀತಿ ಇದೆ. ಏನು ಈ ಅನಾಮಿಕ ವ್ಯಕ್ತಿ ಇದನ್ನಲ್ಲ ಭೀಮಾ ಅಂತ, ಇವನೇನಾದರೂ ಕೆಲವು ವರ್ಷಗಳ ಹಿಂದೆ ಬೋನ್ಲೆಸ್ ಶವಗಳನ್ನೇನಾದರೂ ಹೂತಿಟ್ನಾ ಅಂದರೆ ದಫನ್ ಮಾಡಿದ್ನಾ ಅನ್ನೋ ಒಂದು ಪ್ರಶ್ನೆಗಳನ್ನ ಜನರು ವಿಚಿತ್ರವಾಗಿ ಕೇಳ್ತಾ ಇದ್ದಾರೆ. ಹೌದು ಸ್ನೇಹಿತರೆ, ಯಾಕಂದರೆ 2 ದಿವಸ ಆದರೂ, ಯಾಕಂದರೆ ಇವನು ಭೀಮಾ ಹೇಳಿರೋ ಪ್ರಕಾರ ಇಲ್ಲೇ ಇದೆ ಅಧಿಕಾರಿಗಳೇ, ಪೊಲೀಸರೇ, ಇಲ್ಲೇ ನಾನು ಕೂತಿರೋದು 100% ಕಾನ್ಫಿಡೆಂಟ್ ಆಗಿ ನಾನು ಹೇಳಿದ್ದೀನಿ ಅನ್ನೋ ಜಾಗದಲ್ಲೇ ಕೇವಲ ಏನೋ 6 ಅಡಿ ಅಥವಾ 4 ಅಡಿ ಏನು ತೆಗೆದು ಏನು ಹುಡುಕಿಲ್ಲ. ಜೊತೆಗೆ JCB ಚಿಕ್ಕ JCB ಹಿಟಾಚಿಯನ್ನು ತರಿಸಿ 15 ಅಡಿ ಅಗಲ 8 ಅಡಿ ಆಳಕ್ಕೆ ಏನು ಗುಂಡಿಯನ್ನು ತೋಡಿ ಚೆಕ್ ಮಾಡಿದ್ದಾರೆ. ಆದರೆ ಅಲ್ಲಿ ಒಂದು ಪೀಸ್ ಆದರೂ ಏನಾದರೂ ಒಂದು ಅಸ್ಥಿಪಂಜರದ ಒಂದು ಎಲುಬು ಸಿಗಬೇಕಲ್ವಾ ಸ್ನೇಹಿತರೆ. ಆದರೆ ಏನೂ ಸಿಕ್ಕಿಲ್ಲ. ಏನೋ ಅಲ್ಲಿ ಇಲ್ಲಿ 2ನೇ ದಿವಸ ಏನೋ ಕೆಲವೊಬ್ಬರದ್ದು ಯಾವುದೋ ಐಡೆಂಟಿ ಕಾರ್ಡ್ ಸಿಕ್ಕಿದೆ ಅಂತೆ, ರವಿಕೆ ಸಿಕ್ಕಿದೆ ಅಂತೆ, ಅಂಡರ್ವೇರ್ ಸಿಕ್ಕಿದೆ ಅಂತೆ. ರೇ ಸ್ವಾಮಿ, ಎಲ್ರಿ ಇದ್ದೀರಾ ನೀವು? ಪಕ್ಕದಲ್ಲೇ ನೇತ್ರಾವತಿ ನದಿ ಇದೆ, ನೇತ್ರಾವತಿ ಘಟ್ಟ ಇದೆ. ಅಲ್ಲಿ ಹಲವಾರು ಜನ, ಸಾವಿರಾರು ಜನ ದಿನಕ್ಕೆ ಬಂದ್ಬಿಟ್ಟು ಏನು ತಮ್ಮ ಡ್ರೆಸ್ಗಳನ್ನು ಬಿಚ್ಚಾಕ್ತಾರೆ ಅಥವಾ ಏನೇನೋ ಮಾಡ್ತಾರೆ, ನದಿಯಲ್ಲಿ ಬಿಸಾಕ್ಬಿಡ್ತಾರೆ ಅಥವಾ ಎಲ್ಲೋ ಬಿಸಾಕಿ ಹೋಗ್ತಾರೆ. ಅದನ್ನು ಮಾಡಬಾರ್ದು ಅಂತ ಅಲ್ಲಿ ಡೈಲಿ ಏನೋ ಮೈಕಲ್ಲಿ ಅನೌನ್ಸ್ ಮಾಡ್ತಾರೆ. ಆದರೂ ಕೂಡ ಜನ ಬಿಡೋದಿಲ್ಲ. ಈಗ ಯಾವುದೋ ಒಂದು 15 ವರ್ಷ ಅಂತ ಅವನು ಹೇಳ್ತಾ ಇದ್ದಾನೆ. 15 ವರ್ಷದಿಂದಲೇ ಯಾವುದೋ ಇತ್ತೀಚೆಗೆ ಯಾವುದೋ ಒಂದು ಕಾರ್ಡ್ ಸಿಕ್ಬಿಟ್ರೆ ಆ ಹುಚ್ಚಿಟ್ಟ ವ್ಯಕ್ತಿದೇ ಕಾರ್ಡ್ ಅಂತ ನೀವು ಹೆಂಗ್ರಿ ಹೇಳ್ತೀರಾ? ಇದಕ್ಕೂ ಒಂದು ನಿಜಕ್ಕೂ ಒಂದು ಇದೆಲ್ಲ ಕೇಳಿದರೆ ವಿಪರ್ಯಾಸನೇ ಅನಿಸುತ್ತೆ. ಬಟ್ ನಿಜಕ್ಕೂ ಆ ವ್ಯಕ್ತಿ ಅಷ್ಟು ಧೈರ್ಯ ಮಾಡಿ ಪೊಲೀಸ್ ಎದುರುಗಡೆಗೆ SIT ಎದುರುಗಡೆಗೆ ಬಂದು ಸಾಕ್ಷಿ ಹೇಳ್ತಾ ಇದ್ದಾನೆ ಅನ್ನೋದಕ್ಕೆ ನಿಜಕ್ಕೂ ನಾನು ಹ್ಯಾಟ್ಸ್ ಆಫ್ ಅಂತಲೇ ಹೇಳ್ತೀನಿ. ಅವ್ರ ಹೆಸರು, ನಿಜವಾದ ಹೆಸರು ಏನಿದೆಯೋ ಗೊತ್ತಿಲ್ಲ. ಅವರು ಹೇಳ್ಕೊಂಡಿರೋ ಪ್ರಕಾರ ಭೀಮಾ ಅಂತ ತಮ್ಮ ಹೆಸರನ್ನು ಹೇಳ್ಕೊಂಡಿದ್ದಾರೆ. ಬಟ್ ಇದ್ರ ಮೇಲೆ ನಾವು ಅಫಿಡೇವಿಟ್ ಆಗಿದೆಯೋ ಗೊತ್ತಿಲ್ಲ. ಅವರು ನಿಜವಾಗ್ಲೂ ಭೀಮಾನ ಅಥವಾ ಇನ್ನೇನಾದರೂ ಹೆಸರಿದೆಯಾ? ಬೇಕು ಅಂತಲೇ ಮಾಧ್ಯಮಗಳಿಂದ ಅಥವಾ ಸಾಮಾನ್ಯ ಜನರಿಂದ ಅವರ ಹೆಸರನ್ನು ಗೌಪ್ಯವಾಗಿಡೋಕ್ಕೆ ಈ ರೀತಿ ಹೆಸರು ಇಟ್ಟಿರ್ಬೋದು ಅಂತಲೂ ಕೂಡ ನನ್ನ ಒಂದು ಅನಿಸಿಕೆ. ಅದು ನೋಡೋಣ ಮುಂದೆ, ಅದು ನಿಮಗೂ ಗೊತ್ತಾಗುತ್ತೆ, ನನಗೂ ಗೊತ್ತಾಗುತ್ತೆ. ಆ ವಿಷಯನ ಆಮೇಲೆ ಮಾತಾಡೋಣ. ಆದರೆ ಇಲ್ಲಿ ಅಗೆಯುವ ಕಾರ್ಯಾಚರಣೆಯತ್ತ ಇಡೀ ಒಂದು ರಾಜ್ಯನೇ ಕಣ್ಣಿಬಿಟ್ಟು ನೋಡ್ತಾ ಇದೆ. ಮುಖಕ್ಕೆ ಮಾಸ್ಕ್ ಅನ್ನು ಹೊತ್ತಂತಹ ಈ ಅನಾಮಿಕನ ಕಂಪ್ಲೇಂಟ್ ರಾಜ್ಯದಲ್ಲೇ ನಿಜಕ್ಕೂ ಒಂದು ಸಂಚಲನ ಎಬ್ಬಿಸಿತ್ತು. ಯಾವಾಗ ಈ ವ್ಯಕ್ತಿ ಹೇಳಿದ್ಮೇಲೆ ಯಾವುದೋ ಒಂದು ರುಂಡವನ್ನು ನನಗೆ ಸಿಕ್ತು ಅಂತ ಹೇಳಿಬಿಟ್ಟು, ಬುರುಡೆ ಸಿಕ್ತು ಅಂತ ಏನೋ ಯಾರೋ ವಿಡಿಯೋಗಳನ್ನ ಮಾಡ್ಕೊಂಬಂದ್ಬಿಟ್ಟು ತೋರಿಸಿದ್ರು. ಆಮೇಲೆ ಏನು ಧರ್ಮಸ್ಥಳದಲ್ಲಿ ಈ ರೀತಿ ಸಿಕ್ಕಾಗ್ತಾಯಿಲ್ಲ, ಬುರುಡೆಗಳು ಸಿಗ್ತಾ ಇದ್ದಾವೆ, ಅಸ್ಥಿಪಂಜರಗಳು ಸಿಗ್ತಾ ಇರ್ತವೆ ಅಂತ ದೊಡ್ಡ ಒಂದು ಸಂಚಲನ ಆಗಿತ್ತು. ಆದರೆ ಈ ಸಂಚಲನಕ್ಕೆ ಒಂದು ಥರ ಆ್ಯಂಟಿ ಕ್ಲೈಮ್ಯಾಕ್ಸ್ ಆಗ್ತಾ ಇದೆ ಸ್ನೇಹಿತರೆ. ಹೆಂಗೆ ನಂಬೋದು ಹೇಳಿ? ಯಾಕಂದರೆ ಈ ವ್ಯಕ್ತಿ ಹೇಳೋದು 100% ಇಲ್ಲೇ ಸಿಕ್ಕಿದೆ. 100 ಶವಗಳು ರೀ, 100 ಶವಗಳಲ್ಲಿ ಅಂತ, ಒಂದಲ್ಲ ಎರಡಲ್ಲ, ಹೋಗಲಿ ಯಾವುದೋ ಒಂದು 2-3 ಸಿಕ್ಕಿತ್ತು ಸರ್, ಏನೋ ಮಿಸ್ ಆಯಿತು ಅಂತ. 10 ವರ್ಷದ ಹಿಂದೆ ಇಲ್ಲೇ ನಾನು ಹೂತಿಕ್ಕಿದ್ದೀನಿ ಅನ್ನೋದಕ್ಕೆ ಎಷ್ಟು ಕಾನ್ಫಿಡೆಂಟ್ ಆಗಿದ್ದಾರೆ ಅಂದರೆ ಆ ವ್ಯಕ್ತಿ, ನಿಜಕ್ಕೂ ಆ ವ್ಯಕ್ತಿ ಅಲ್ಲೇ ಹೂತಿರಬೇಕು ಅನಿಸುತ್ತೆ. ಅಂದರೆ ಹೂತು ಹಾಕಿರಬೇಕು ಹೆಣಗಳನ್ನು ಅಂತ ಆ ಮಟ್ಟಿಗೆ ಕಾನ್ಫಿಡೆಂಟಾಗಿ ಹೇಳ್ತಾ ಇದ್ದಾರೆ. ಆದರೆ 5 ಕಡೆ ಗುಂಡಿ ತೋಡಿದರೂ ಕೂಡ ಕುರುಹು ಸಿಗಲಿಲ್ಲ ಅನ್ನೋದೇ ಒಂದು ದುರಾದೃಷ್ಟ ಅಂತ ಹೇಳ್ಬೋದು.
ಯಾಕಂದರೆ ಇಷ್ಟು ಜನರ ಎಫರ್ಟ್ ಇದೆ ಅಲ್ಲಿ, ಎಷ್ಟು ಜನ ಬಂದಿದ್ದಾರೆ, ಎಷ್ಟು ಆಫೀಸರ್ಗಳು ಬಂದಿದ್ದಾರೆ, ಎಷ್ಟು ಜನರ ಒಂದು ಎಫರ್ಟು, ಟೈಮು, ದುಡ್ಡು ನಾನು ವೇಸ್ಟ್ ಅಂತ ಹೇಳ್ತಾ ಇಲ್ಲ. ಒಂದು ವೇಳೆ ನಿಜಕ್ಕೂ ಸಿಕ್ಕರೆ ಅದೊಂದು ಸೆನ್ಸೇಷನ್ ನ್ಯೂಸ್ ಆಗಲಿದೆ. ನಿಜಕ್ಕೂ ನೇತ್ರಾವತಿ ಸ್ನಾನಘಟ್ಟ ಈ ಮಟ್ಟಕ್ಕೆ ಇತ್ತ ಅನ್ನೋದು ಒಂದು ಕೂಡ ಸೆನ್ಸೇಷನ್ ನ್ಯೂಸ್ ಆಗೋದು ಗ್ಯಾರಂಟಿ. ಆಮೇಲೆ ಅಲ್ಲಿ ತಪ್ಪು ಮಾಡಿದವರ ಬಗ್ಗೆ ಇನ್ನಷ್ಟು ತನಿಖೆ ನಡೆಯೋಕ್ಕೆ ಪ್ರಾರಂಭವಾಗುತ್ತೆ. ಆದರೆ ಮೊದಲ ಹಂತದಲ್ಲಿ ಇದನ್ನು ಎಲ್ಲವನ್ನು ಗುರುತಿಸಲಾಗಿತ್ತು, ಆಮೇಲೆ 13 ಕಡೆ ಗುರುತಿಸಲಾಗಿತ್ತು, ಆಮೇಲೆ ಈಗ ಸದ್ಯಕ್ಕೆ 2 ದಿವಸದಲ್ಲಿ 5 ಕಡೆ ಜಾಗವನ್ನು ಗುಂಡಿಗಳನ್ನು ತೋಡಿ ನೋಡಿದಾಗ ದೇವರಾಣೆ ಅಲ್ಲೇನು ಸಿಕ್ಕಿಲ್ಲ. ಕೆಲವೊಂದು ಸರಿ ಏನಾಗುತ್ತೆ ಅಂದರೆ ಡೌಟ್ ಬರೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಯಾಕಂದರೆ ಒಬ್ಬ ವ್ಯಕ್ತಿ ಈ ರೀತಿ ಹೇಳಿದಾಗ 100% ಹೇಳಿದಾಗ ಅಲ್ಲಿ ಸಿಗ್ಬೋದಲ್ಲ ಸರ್. ಈಗ ನಾವು 13ರಲ್ಲಿ 5ಕ್ಕೆ ಬಂದುಬಿಟ್ಟಿದ್ದೀವಿ, 5 ತೆಗೆದಾಗಿದೆ, ಈಗ 5ರಲ್ಲಿ ಏನೂ ಸಿಕ್ಕಿಲ್ಲ. ಆದರೆ ಇನ್ನೊಂದು ವಿಚಾರ ಏನಪ್ಪ ಅಂದರೆ ಅಲ್ಲಿ ಧಾರಾಕಾಳ ಮಳೆ ನಡುವೆ ಇದು ಕಾರ್ಯಾಚರಣೆ ನಡೀತಾ ಇತ್ತು. 2ನೇ ದಿನ ಮಾರ್ಕಿಂಗ್ ಸ್ಥಳದಲ್ಲಿ ಸಿಕ್ಕಿದ್ದು ಕೂಡ ಶೂನ್ಯ ಅಂತ SIT ಆಫೀಸರ್ಸ್ಗಳು ಕೂಡ ಹೇಳಿದ್ದಾರೆ. 5 ಸ್ಥಳದಲ್ಲಿ ಯಾವುದೇ ಎಲಬಿನ ಹಂದರ ಕಾಣಿಸಿಲ್ಲ. ಕುರು ಸಿಗದೆ ಇದ್ರೆ ಬೇರೆ ಗುರುತು ಮಾಡಿರುವ ಸ್ಥಳಗಳನ್ನ ಕೂಡ SIT ಗುಂಡಿ ತೋಡಕ್ಕೆ ಮುಂದಾಗಿದೆ. ಈಗ ಎಲ್ಲಿಗೆ ಬಂತು ಈ ಬುರುಡೆ ಪುರಾಣ ಅಂತ ಎಷ್ಟೋ ಜನ ಕ್ವಶನ್ ಕೂಡ ಮಾಡ್ತಾ ಇದ್ದಾರೆ. ನಿನ್ನೆ ಅಷ್ಟೇ SIT ಮುಖ್ಯಸ್ಥರಾದಂಥ ಪ್ರಣಬ್ ಮೊಹಾಂತಿ ಕೂಡ ಅಲ್ಲಿ ಬಂದಿದ್ರು, ಜೊತೆಗೆ DIG ಅನುಚೇತ್ ಕೂಡ ಇದ್ರು. SP ಜಿತೇಂದ್ರ 20 ಅಧಿಕಾರಿಗಳಿಂದ ಸೇರ್ಕೊಂಡಂತಹ ಒಂದು ಟೀಮು ಅಲ್ಲಿ ಶೋಧ ಕಾರ್ಯಾಚರಣೆಯನ್ನು ಸತತವಾಗಿ ಮಾಡ್ತಾ ಇದೆ. ಸ್ನೇಹಿತರೆ, ನೀವು ಹೇಳ್ತೀನಿ ಕೇಳಿ, ಇವರೆಲ್ಲ ಮಾಮೂಲಿ ಆಫೀಸರ್ಸ್ಗಳೆಲ್ಲ IPS ಆಫೀಸರ್ಸ್ಗಳು ಅವರೇ ಗ್ರೌಂಡಿಗೆ ಬಂದಿದ್ದಾರೆ. ಆ ಒಬ್ಬ ವ್ಯಕ್ತಿಯ ಮಾತನ್ನು ಕೇಳಿ. ಬೆಳಗ್ಗೆ 11 ಗಂಟೆಯಿಂದ ಸ್ಟಾರ್ಟ್ ಆಗಿದ್ದು ಸಾಯಂಕಾಲ 6 ಗಂಟೆವರೆಗೂ ಬ್ರೇಕ್ ಇಲ್ಲದೆ ಸತತವಾಗಿ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ. ಯಾಕಂದರೆ ಅವರೊಂದು ಸ್ಪಷ್ಟವಾದ ಮಾಹಿತಿಯನ್ನು ಸರ್ಕಾರಕ್ಕೆ ಕೊಡಬೇಕು, ಜನರಿಗೂ ಕೊಡಬೇಕು. ಯಾಕಂದರೆ ಒಂದು ಧಾರ್ಮಿಕ ಸ್ಥಳದ ಮೇಲೆ ಅಪವಾದ ಬಂದಾಗ ಅದು ನಿಜನೋ ಸುಳ್ಳು ಅಂತ ಗೊತ್ತು ಹಿಡಿಯೋದು ಅವರ ಕೆಲಸ ಆಗಿದೆ, ಅವ್ರು ಮಾಡ್ತಾ ಇದ್ದಾರೆ. ಹೀಗಾಗಿ ಈ ಏನು 13 ಸ್ಥಳದಲ್ಲಿ ಸ್ಥಳ ಮಹಾಜರು ಪ್ರಕ್ರಿಯೆ ಕೂಡ SIT ಮಾಡೋಕ್ಕೆ ಮುಂದಾಗಿದೆ. ಹೀಗಾಗಿ ನೋಡಿ ಸ್ನೇಹಿತರೆ, ಇದಕ್ಕೆ ಸಂಬಂಧಪಟ್ಟಂತೆ ಸ್ಪೆಷಲ್ ಆಗಿ ಮಂಗಳೂರಲ್ಲೂ ಕೂಡ ಒಂದು SIT ಆಫೀಸನ್ನು ಸ್ಟಾರ್ಟ್ ಮಾಡಿದ್ದಾರೆ. ಹೆಲ್ಪ್ ಲೈನ್ ಅನ್ನ ಕೂಡ ರಿಲೀಸ್ ಮಾಡಿದ್ದಾರೆ. ನಿಮಗೇನಾದರೂ ಹೆಲ್ಪ್ ಲೈನ್ ನಂಬರ್ಸ್ ಬೇಕೆಂದರೆ SIT ಸಂಪರ್ಕಕ್ಕೆ ಮಾಡಬೇಕು, ನೀವು SITಗೆ ಫೋನ್ ಮಾಡಬೇಕು ಅಂದ್ರೆ ಈ ನಂಬರನ್ನು ಇಟ್ಕೊಳ್ಳಿ. ನೀವು ನಾನು ಕೊಡ್ತಾ ಇದ್ದೀನಿ ನೋಡಿ, 0824205301. ವಾಟ್ಸಪ್ ನಂಬರು 8277986369. ಈ ನಂಬರನ್ನು SIT ಬಿಡುಗಡೆ ಮಾಡಿದ್ದೆ. ನೀವು ಬೆಳಗ್ಗೆಯಿಂದ 10 ಗಂಟೆಯಿಂದ ಸಾಯಂಕಾಲ 5 ಗಂಟೆ ಒಳಗೆ ಈ SITಗೆ ನೀವು ಮನವಿನ ಮಾಡ್ಬೋದು, ಸಂಪರ್ಕನೂ ಮಾಡ್ಬೋದು. ನಿಮಗೇನಾದರೂ ಇಮೇಲ್ ಮೂಲಕ ಮಾಡಬೇಕು ಅಂದರೂ ಅದು ಕೊಡ್ತಾ ಇದ್ದೀನಿ, sitdps@ksp.government.in. ಓಕೆ, ಇಷ್ಟು ಮಾಹಿತಿ ಕೊಡಲಾಗಿದೆ ಸ್ನೇಹಿತರೆ. ಇನ್ನೇನು ಬೇಕು? ನನಗಂತೂ ಕೆಲವೊಂದು ಸರಿ ವಿಚಿತ್ರ ಅನಿಸ್ಬಿಡುತ್ತೆ. ಇದು ನಾವುಗಳು ಸೈಟ್ ತೊಗೊಂಡಾಗ ಎಲ್ಲೋ ಒಂದು 10 ವರ್ಷದಿಂದ ಸೈಟ್ ತೊಗೊಂಡಿರ್ತೀವಿ, 30-40 ಸೈಟ್ ತೊಗೊಂಡಿರ್ತೀವಿ. ಒಂದೊಂದು ಸರಿ ಆ ಜಾಗ ಹುಡ್ಕೋಕೆ ನಮಗೆ ಹಿಂದೆ ಮುಂದೆ ಆಗೋಗುತ್ತೆ. ಇಲ್ಲೇ ಇತ್ತಲ್ಲ ನಮ್ಮ ಸೈಟು, ಅಲ್ಲಿತ್ತಲ್ಲ ನಮ್ಮ ಸೈಟು ಅಂತ. ಅಂಥದ್ರಲ್ಲಿ ನೂರಾರು ಶವಗಳನ್ನು ಈ ಜಾಗದಲ್ಲಿ, ಈ ವ್ಯಕ್ತಿ ಇದೇ ಜಾಗದಲ್ಲಿ ಹೂತಾಕಿದ್ದೀನಿ 10 ವರ್ಷ ಮೇಲೆ ಬಂದುಬಿಟ್ಟು ನೋಡಿ, ಹೂತಾಕಿದ್ದೇನು ಡೇ ಲೈಟಲ್ಲೆಲ್ಲ, ಎಲ್ಲರ ಮುಂದೆ ಅಲ್ಲ, ಗುಪ್ತವಾಗಿ ಮಾಡಲಾಗಿತ್ತು ಅಂತ ಹೇಳ್ತಾ ಇದ್ದಾನೆ. ಅಂದರೆ ರಾತ್ರಿ ಆದ ಮೇಲೆ, ಸಾಯಂಕಾಲ ಆದ ಮೇಲೆ ಎಲ್ಲ ಕೆಲಸ ಮಾಡಿದ್ದು ಒಬ್ಬನೇ ಮಾಡಿದ್ದು, ಇಲ್ಲೇ ಮಾಡಿದ್ದೇನೆ. ಅಪ್ಪ, ನಿಜಕ್ಕೂ ಹ್ಯಾಟ್ಸ್ ಆಫ್. ಭೀಮ ಅಂದರೆ ಭೀಮನಪ್ಪ, ನಿಜಕ್ಕೂ ಅವತಾರ ಪುರುಷ ಅಂತಲೇ ಹೇಳ್ಬೋದು. ನನ್ನ ಪ್ರಕಾರ ನಿಜಕ್ಕೂ ಅಲ್ಲಿ ತಪ್ಪುಗಳನ್ನು ಮಾಡಿದರೆ ಅವುಗಳು ಸಿಗಲಿ ಅನ್ನೋದೇ ನನಗೆ ಅನಿಸಿಕೆ. ಎಲ್ಲರಿಗೂ ಆಸೆ ಇದೆ. ಯಾಕಂದರೆ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಲೇಬೇಕು. ಅದು ಯಾರು ಹೂತಾಕಿದಾರಲ್ಲ ಅವ್ರಿಗೆ ಶಿಕ್ಷೆ ಆಗಲೇಬೇಕು. ಅಥವಾ ಈ ಭೀಮಾ ಮಾಡ್ತಿರೋದು ಒಳ್ಳೆ ಕೆಲಸ ಅಂತಲೂ ಹೇಳ್ಬೋದು. ಆದರೆ ಇಷ್ಟೆಲ್ಲ ಜನರ ನಂಬಿಕೆಯನ್ನು ಕೊನೆಗೆ ಹುಸಿಯಾಗಬಾರದು ಅನ್ನೋದೇ ನನ್ನ ಒಂದು ಪ್ರಾರ್ಥನೆ ಅಷ್ಟೇ. ನೀವೇನಂತೀರಾ ಅನ್ನೋದನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಹಾಕಿ.